ಹಾಯ್ ಬೆಸ್ಟು. ಹಾಯ್ ಬೆಸ್ತಮ್ಮ. ಹಾಯ್. ಊಟ ಆಯ್ತಾ ಬೆಸ್ಟು? ಅಕ್ಕ ನಾನು ಫಸ್ಟ್ ಲೈಕ್ ಡನ್. ಥ್ಯಾಂಕ್ ಯು ಬೆಸ್ತಮ್ಮ, ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಲೈಕ್ ನಿಂದೆ. ಹೌದು. ಏನು ಊಟ ತಮ್ಮ? ಏನು ಊಟ ಮಾಡಿದೀಯಾ? ನೆನಪಾಯ್ತಲ್ವ ನಿನಗೆ? ಅಷ್ಟು ಸಾಕು. ನಾನು ಮಾಡಬೇಕು ಅಕ್ಕ. ಹೌದಾ? ಹಾಯ್ ದಿ. ಹಾಯ್ ವೆಲ್ಕಮ್ ವೆಲ್ಕಮ್ ಪೂಜಾ. पूजा वेलकम. लाइक डन. थैंक यू सो मच पूजा. पूजा खाना हो गया? कैसे हो दीदी आप? मैं अच्छी हूँ, आप कैसे हो? आप कैसे हो? खाना हो गया? ಬೆಸ್ಟ್ ಎಲ್ಲಿ ಓದಿಯಾ ಬೆಸ್ತಮ್ಮ? ಎಲ್ಲಿ ಓದಿ ಅಕ್ಕ? ಜಾಕ್ ಫ್ರೂಟ್ ಟ್ರೀ. ಹೌದು. ಕಾರಣ ಖಾಲಿಯಾ? ಇದು ನಮ್ಮ ಮನೆಯದ್ದು ಬೆಸ್ಟು, ನಮ್ಮ ಮನೆಯದ್ದು ಟ್ರೀ. ನನ್ನ ಮಕ್ಕಳು ಮಲಗಿಲ್ಲ, ಅದಕ್ಕೆ ಇದನ್ನು ಇಟ್ಟಿತ್ತು. ಮೈನೆ ಬಿ ತಿಳ್ಕೊ ದೀದಿ. ಓಕೆ ಓಕೆ ದೀದಿ. ಪೂಜಾ ಅಕ್ಕ ನಾನು ಈಗ ಇಂಗ್ಲೀಷ್ ಲೈವ್ ಫಸ್ಟ್ ಟೈಮ್ ಹೋಗಿ ಬಂದೆ ಅಕ್ಕ. ಎಲ್ಲಿ ಹೇಳಿ ಬೆಸ್ಟು? ಯಾರ ಲೈವಲ್ಲಿ ಬೆಸ್ಟು? ಇಂಗ್ಲೀಷ್ ಲೈವ್ಗೆಲ್ಲ ಹೋಗ್ತೀಯಾ, ನನ್ನ ಲೈವ್ಗೆ ಬರಲ್ಲ ನೀನು. ನನಗೆ ಅದೇ ಇಷ್ಟ ಅಲ್ವಾ? ಇಂಗ್ಲೀಷ್ ಲೈವ್ ಎಲ್ಲ ಇಷ್ಟ ನಿನಗೆ, ಅಕ್ಕಂದು ಲೈವ್ ಇಷ್ಟ ಇಲ್ಲ ಅಲ್ವಾ? ಅಕ್ಕಂದು ಲೈವ್ ಇಷ್ಟ ಇಲ್ಲ. यहाँ कटलाई का पेड़ है दीदी. ओ मेरा गाँव, हस्बैंड का गाँव का ये ना, मेरा हस्बैंड का गाँव का. ಯಾರು ಗೊತ್ತಿಲ್ಲ ಅಕ್ಕ, ಸುಮ್ಮನೆ ಮಾತು ಆಡದೆ ಕೊಡು ಬಂದೆ ಅಕ್ಕ. ಹೌದಾ? हाँ. खाने में क्या है दीदी? आज चिकन राइस. चिकन राइस. आपको क्या? अच्छा दीदी. ये भी मेरा हस्बैंड का घर का तुलसी माँ मेरा गाँव का. ಯಾರ ಲೈವ್ ಇರಲಿಲ್ಲ ಅಕ್ಕ, ಅದಕ್ಕೆ ಈಗ ನಿಮ್ಮ ಲೈವ್ಗೆ ಸ್ಟಾರ್ಟಿಂಗ್ ಆಯಿತು, ಬಂದೆ ಅಕ್ಕ. ಹೌದಾ? ನೆನಪಾಯಿತು ಹಾಗಾದರೆ ಅಕ್ಕಂದು ಅಲ್ವಾ? ನೆನಪಾಯಿತು. ಏನೋ ಗೊತ್ತಿಲ್ಲ ಬಿಷ್ಟು, ಏನೋ ಗೊತ್ತಿಲ್ಲ, ಜೀವ ಸರಿಯಿಲ್ಲ, ಹುಷಾರಿಲ್ಲ ಥರ ಆಗಿದೆ. ನಿದ್ದೆನೇ ಮಾಡಿದ್ದು ಮಧ್ಯಾಹ್ನದಿಂದ. तुलसी का पौधा. हाँ. ये ना गाँव में वैसा तुलसी का पौधा, तुलसी करता है हमारा गाँव में, वैसा करता है तुलसी माँ को. वैसा तुलसी माँ को पूजा करता है हमारा गाँव में. ರಾಧೆ 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 ರಾಧೆ. ಅಕ್ಕ ಬಾವಿ ಇದೆಯಾ ನಿಮ್ಮ ಮನೆಯಲ್ಲಿ ಅಕ್ಕ? ಹೌದೌದು, ಇಲ್ಲಿ ಬಾವಿ ಇದೆ ನೋಡು, ಈ ಕಡೆ ಒಂದು ಬಾವಿ. ಹಾಂ. ಎಷ್ಟು ಜನ ಇದ್ದಾರೆ ಲೈವಲ್ಲಿ? ಅದು ಇದರಲ್ಲಿ ಗೊತ್ತಾಗಲ್ಲ, ತೋರಲ್ಲ. ಐಡಲ್ ಇದ್ದವ್ರು ಬಂದು ಸಪೋರ್ಟ್ ಮಾಡಿ ಬನ್ನಿ. राधे 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 राधे. हाँ जी दीदी, हमारे यहाँ से ऐसा ही करते हैं, वो आपको उधर भी ऐसा करता है? कोहा ही देखो, इधर कोहा है देखो. ಕ್ಯಾಟ್ ಮಿಯಾವ್ ಮಿಯಾವ್ ತೋರಿಸಿಲ್ಲ ಅಕ್ಕ ನೀವು. ನನ್ನ ಹಸ್ಬೆಂಡ್ ಮನೆಯಲ್ಲಿ ಕ್ಯಾಟ್ ಇಲ್ಲ, ಇಲ್ಲಿ ನನ್ನ ತಾಯಿ ಮನೆಯಲ್ಲಿ ಕ್ಯಾಟ್ ಇದೆ. ಹೌದು. ಪ್ಲೀಸ್ ಸೈಡಲ್ಲಿ ಇದ್ದವ್ರು ಬಂದು ಸಪೋರ್ಟ್ ಮಾಡಿ ಬನ್ನಿ. ಲೈವ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಬನ್ನಿ. ಹೈಡಲ್ಲಿ ಇರಬೇಡಿ, ಬಂದು ಸಪೋರ್ಟ್ ಮಾಡಿ. ಜಿಪ್ಪಮ್ಮ ಜಿಪ್. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ವಾಯ್ಸ್ ಯಾಕೆ ಚೇಂಜ್ ಆಗಿದೆ ಅಕ್ಕ?